ಕಡಬ ತಾಲೂಕಿನ ಪೆರಾಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಡಾಲ ಎಂಬಲ್ಲಿ ಸರ್ಕಾರಿ ಜಾಗವನ್ನು ಖಾಸಗಿ ವ್ಯಕ್ತಿಯೊಬ್ಬರು ಆಕ್ರಮಿಸಿ ಕೃಷಿ ಉದ್ದೇಶಕ್ಕೆ ಬಳಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಹಿಂದೆ ಸಮಸ್ಯೆ ಎದುರಾಗುವ ಸ್ಥಳವನ್ನು ತನಿಖೆ ಮಾಡಿ ವರದಿ ನೀಡಿದ ಕಂದಾಯ ಅಧಿಕಾರಿಗಳು ಇಲ್ಲಿ ಯಥಾಸ್ಥಿತಿ ಕಾಪಾಡುವಂತೆ ಇತ್ತಂಡಗಳಿಗೂ ಆದೇಶ ಮಾಡಿದ್ದಾರೆ. ಆದರೂ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ ವ್ಯಕ್ತಿ ಮತ್ತೆ ಸರ್ಕಾರಿ ಜಾಗದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಿ ಕಾನೂನು ಉಲ್ಲಂಘನೆ ಮಾಡುತ್ತಿರುವುದಾಗಿ ದಲಿತ ಸೇವಾ ಸಮಿತಿಯ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಅಲ್ಲದೆ ಈ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ವಿನಂತಿ ಮಾಡಿದ್ದಾರೆ. ವೆಂಕಪ್ಪ ಪೂಜಾರಿ ಅಂತ ಹೇಳುವವರು ಒಂದು 2019 ಆಗಸ್ಟ್ ತಿಂಗಳಲ್ಲಿ ಅಂದರೆ ಊರೇ ಹೋಗ್ತಾ ಇತ್ತು ಸರ್. ಒಂದು ಜಲಪ್ರಳಯ ಆಗ್ತಿತ್ತು. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಜಾಗದ ಹತ್ತಿರ ಬಂದು ಇಟಾಚಿಗಳನ್ನು ಏಕಾಏಕಿ ಸರ್ಕಾರಿ ಜಾಗಕ್ಕೆ ತಗೊಂಡು ಬಂದು ಎಲ್ಲ ಒಂದು ಸಾಧಾರಣ 30 ಎಕರೆಯಷ್ಟು ಒಂದು ಸೈಡಲ್ಲಿ ಅವರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಅಂದರೆ ಅವರಿಗೆ 4 ಎಕರೆ 86 ಸೆನ್ಸ್ ಅವರಿಗೆ ವರ್ಗ ಇದೆ. ಇದಕ್ಕೆ 30 ಎಕರೆಯಷ್ಟು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಆ ನಂತರ ನಮ್ದು ಪಂಚಾಯತ್ ರಸ್ತೆ ಇದೆ ಸರ್ ಮಧ್ಯದಲ್ಲಿ. ಈ ರಸ್ತೆಯ ಮೇಲೆ ಬಂದವರು ಮತ್ತೆ ಇನ್ನೂ 2 ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡುವ ಭರದಲ್ಲಿ ನಮ್ಮ ರೆಕಾರ್ಡ್ ಆದ ಜಾಗವನ್ನು ಅಂದ್ರೆ ನಮ್ದು 3:30 ಮಾಡಿದೆ ಸರ್. SI ಕೂಡ ಫೋನ್ ತೆಗಿಲಿಲ್ಲ ಅಂತಹ ಈ ಸರ್ಕಾರಿ ಸ್ಥಳದಲ್ಲಿ. ಆದರೆ ಇಲ್ಲಿನ ಕಡಬ ತಹಸೀಲ್ದಾರ್ ಮತ್ತು ಕಂದಾಯ ಇಲಾಖೆಯ ಕೆಳಗಿನ ಅಧಿಕಾರಿಗಳು ಆ ಬಾಲಕೃಷ್ಣ ಪೂಜಾರಿ ಅವರ ಪರವಾಗಿ ಇಲ್ಲಿ ಕೆಲಸ ಮಾಡುತ್ತಿರುವುದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ಸರಕಾರಿ ಜಾಗವನ್ನು ಅವರು ಒತ್ತುವರಿ ಮಾಡಿದ್ದನ್ನು ಕೂಡಲೇ ತೆರವುಗೊಳಿಸಿ